ವಿದ್ಯುತ್ ಇಲಾಖೆ ಅಧಿಕಾರಿ ನೌಕರರ ಒಕ್ಕೂಟಕ್ಕೆ, ವಿದ್ಯುತ್ ಇಲಾಖೆ ಅಧಿಕಾರಿ ನೌಕರರ ಒಕ್ಕೂಟಕ್ಕೆ ಬೇಡವೇ ಬೇಡ, ಬೇಡವೇ ಬೇಡ, ಏನೇ ಬರಲಿ, ಏನೇ ಬರಲಿ. ಈಗಾಗಲೇ ಕರ್ನಾಟಕದಲ್ಲಿ ಖಾಸಗೀಕರಣ ಮಾಡುವಂಥ ಒಂದು ಪ್ರಕ್ರಿಯೆ ಪ್ರಾರಂಭವಾಗಿದೆ. ಟಾಟಾ ಪವರ್ ಕಂಪನಿಯವರು ಕರ್ನಾಟಕ ನಿಯಂತ್ರಣ ಆಯೋಗಕ್ಕೆ ಆಲ್ರೆಡಿ ಏನು ಅಪ್ಲಿಕೇಶನ್ ಹಾಕಿದ್ದಾರೆ. ನಮಗೆ ಪ್ಯಾರಲಲ್ ಲೈಸೆನ್ಸಿಂಗ್ ಅಂದರೆ ಸಮಾನಾಂತರ ಲೈಸೆನ್ಸಿಂಗ್, ಸಮಾನಾಂತರವಾಗಿ ಇಲಾಖೆಯೊಂದಿಗೆ ವಿದ್ಯುತ್ ಸರಬರಾಜು ಮಾಡುವಂಥ ಅವಕಾಶವನ್ನು ಲೈಸೆನ್ಸ್ ಕೊಡಬೇಕಂತ ಹಾಕಿದ್ದಾರೆ. ಕಾನೂನಾತ್ಮಕವಾಗಿ ಅದು ಜಾರಿಯಾಗಬೇಕಾದ್ರೆ ಜಾರಿಯಾಗೋದಕ್ಕೆ ಮುಂಚೆ KERC ಪಬ್ಲಿಕ್ ಹಿಯರಿಂಗನ್ನು ಕರಿಬೇಕು ಮತ್ತು ಪಬ್ಲಿಕ್ ಅಬ್ಜೆಕ್ಷನ್ಸನ್ನು ಹಿಯರ್ ಮಾಡಬೇಕಾಗ್ತದೆ. ಅದರಿಂದ ಈ ತಿಂಗಳ 23ನೇ ತಾರೀಕಿನೊಳಗೆ ಅಬ್ಜೆಕ್ಷನ್ ಇದ್ದರೆ ಫೈಲ್ ಮಾಡುವಂಥ ಒಂದು ಅವಕಾಶವನ್ನು ಕೊಟ್ಟಿದೆ. ಇದನ್ನು ಸದುಪಯೋಗಪಡಿಸಿಕೊಳ್ಬೇಕು. ಯಾಕಂತ ಹೇಳಿದರೆ ಪ್ರೈವೇಟೈಸೇಷನ್ ಅನ್ನೋದು ದೇಶದಲ್ಲಿ ಗೊತ್ತಿದೆ ನಿಮಗೆ, ಎಲ್ಲೆಲ್ಲೆಲ್ಲ ಪ್ರೈವೇಟೈಸ್ ಆಗಿದೆ. ದೆಹಲಿಯಲ್ಲಾಗಿರ್ಬೋದು, ಒರಿಸ್ಸಾದಲ್ಲಾಗಿರ್ಬೋದು, ನಮ್ಮ ಇದರಲ್ಲಿ ಮಹಾರಾಷ್ಟ್ರದಲ್ಲಾಗಿರ್ಬೋದು, ಸಾಕಷ್ಟು ಕಡೆ ಆಗಿದೆ. ಅದರ ಪರಿಣಾಮಗಳು ಏನಾಗಿದೆ ಅಂತ ಹೇಳುವಂಥದ್ದು ಈಗ ಗೊತ್ತಿದೆ. ಪ್ರಸ್ತುತ ನಮ್ಮ ಕರ್ನಾಟಕದಲ್ಲಿ BSNL ಸಂಸ್ಥೆ ಯಾವ ರೀತಿ ಇತ್ತು ಮೊದಲು, ಈಗ BSNL ಸಂಸ್ಥೆ ಏನಾಗಿದೆ, ಸಾರ್ವಜನಿಕರಿಗೆ ಈಗಲೂ ಕೂಡ ಗ್ರಾಮಾಂತರ ಪ್ರದೇಶಗಳಲ್ಲಿ ಒಂದು ನೆಟ್ವರ್ಕ್ ಇರುವಂಥ ಸಂಸ್ಥೆ ಅಂತ ಹೇಳಿದ್ರೆ ಪ್ರೈವೇಟ್ದು ಏನು BSNL. ಬಟ್ ಅದಕ್ಕೆ ಅದನ್ನು ನಿಭಾಯಿಸಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಯಾಕಂತ ಹೇಳಿದರೆ ಎಲ್ಲಿ ಜಾಸ್ತಿ ಕನ್ಸ್ಯೂಮರ್ ಇದ್ದಾರೆ, ಎಲ್ಲಿ ಜಾಸ್ತಿ ಬಳಕೆದಾರರಿದ್ದಾರೆ ಪೇಟೆಗಳಲ್ಲಿ, ಅವುಗಳನ್ನು ಏರ್ಟೆಲ್ ಮತ್ತು ಇತರ ಜಿಯೋ ಅಂತ ಕಂಪನಿಗಳು ಆವರಿಸಿಕೊಂಡಿದೆ. ಎಲ್ಲಿ ರೆವಿನ್ಯೂ ಬರ್ತದೆ ಅದನ್ನು ಪ್ರೈವೇಟ್ ಕಂಪನಿಗಳು ಆವರಿಸಿಕೊಂಡಿದೆ. ಎಲ್ಲಿ ರೆವಿನ್ಯೂ ಬರುವುದಿಲ್ಲ ಅಲ್ಲಿ ಸರ್ಕಾರಿ ಕಂಪನಿಗಳನ್ನು ಬಿಟ್ಟುಬಿಟ್ಟಿದೆ. ಆದ್ದರಿಂದ ಸರ್ಕಾರಿ ಕಂಪನಿಗಳಿಗೆ ನಿಭಾಯಿಸಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಈ ಪರಿಸ್ಥಿತಿ ಕೂಡ ಹಾಗೆ ಆಗ್ತದೆ. ಯಾಕಂದರೆ ಈಗ ಏನು ಟಾಟಾ ಕಂಪನಿ ಕೇಳಿದೆ, ಎಲ್ಲಿ ಕೇಳಿದೆ, ಮಹಾನಗರ ಪಾಲಿಕೆ ಮಂಗಳೂರು ಕೇಳಿದೆ, ಉಳ್ಳಾಲ ಕೇಳಿದೆ, ಉಡುಪಿ ಕೇಳಿದೆ, ಶಿವಮೊಗ್ಗ ಟೌನ್ ಕೇಳಿದೆ. ಯಾಕೆ ಅವರು ಸುಳ್ಯ ಕೇಳ್ತಾ ಇಲ್ಲ, ಯಾಕೆ ಅವರು ನೆಲ್ಯಾಡಿ ಕೇಳ್ತಾ ಇಲ್ಲ, ಪುತ್ತೂರು ಕೇಳ್ತಾ ಇಲ್ಲ? ಯಾಕೆಂದರೆ ಇಲ್ಲಿ ಅವರಿಗೆ ಸರ್ವೈವ್ ಆಗಲಿಕ್ಕೆ ಆಗೋದಿಲ್ಲ. ಅಲ್ಲಿ ಅವರು ಈಗ ಬಲ್ಕ್ ಕನ್ಸ್ಯೂಮರ್ಸ್ ಇದ್ದಾರೆ, ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ಗಳಿದ್ದಾರೆ, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಿದ್ದಾರೆ. ಅಲ್ಲಿ ಬಲ್ಕಾಗಿ ಅವರು ದುಡ್ಡು ಸಿಗ್ತದೆ. ಅವರು ಯಾವುದೇ ಕಾರಣಕ್ಕೆ ಕೂಡ ಅವರ ಸ್ವಂತ ಲಾಭವನ್ನು ನೋಡ್ತಾರೆ ಬಿಟ್ಟು ಸಾರ್ವಜನಿಕ ಹಿತಾಸಕ್ತಿ ನೋಡಲಿಕ್ಕೆ ಸಾಧ್ಯ ಇಲ್ಲ. ಇದೇ ಉದ್ದೇಶಕ್ಕೋಸ್ಕರ ಹಲವಾರು ವರ್ಷಗಳಿಂದ, ನೂರಾರು ವರ್ಷಗಳಿಂದ ನಮ್ಮ ಎಲ್ಲ ಈ ಸಾರ್ವಜನಿಕ ಸಂಸ್ಥೆಗಳಲ್ಲಿ ಏನಿದ್ದಾವೆ, ಸಾರ್ವಜನಿಕ ಅಗತ್ಯವಾದಂಥ ಸಾರಿಗೆ ಇರ್ಬೋದು, ಆಸ್ಪತ್ರೆಗಳಿರ್ಬೋದು, ವಿದ್ಯಾಭ್ಯಾಸಗಳಿರ್ಬೋದು, ವಿದ್ಯುತ್ ಶಕ್ತಿ ಇರ್ಬೋದು, ಇವು ಸಾರ್ವಜನಿಕ ಕಂಪನಿಗಳು ಸರ್ಕಾರಿ ಅಸ್ತಿತ್ವದಲ್ಲಿರಬೇಕು, ಅಧೀನದಲ್ಲಿರಬೇಕು ಅನ್ನೋ ಉದ್ದೇಶದಿಂದ ಈ ಕಾನೂನುಗಳಿದ್ದರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಎಲ್ಲವನ್ನು ಖಾಸಗೀಕರಣ ಮಾಡುವಂಥ ಒಂದು ಪ್ರಕ್ರಿಯೆಗಳು ಪ್ರಾರಂಭ ಆಗಿದೆ. ಅದನ್ನು ವಿರೋಧಿಸಲಿಕ್ಕೆ ಕೇವಲ ನಾವು ಯಾಕೆ ನಮ್ಮ ಇಲಾಖೆ ಮಟ್ಟದಲ್ಲಿ ವಿರೋಧಿಸ್ತೇವೆ ಅಂತ ಹೇಳಿದರೆ, ಇದರ ಸುಳಿವು ನಮಗೆ ಪ್ರಪ್ರಥಮವಾಗಿ ಸಿಕ್ಕಿರೋದ್ರಿಂದ, ಇಲಾಖೆಯ ಒಳಗೆ ನಾವಿರೋದ್ರಿಂದ ನಮಗೆ ಇದರ ಸುಳಿವು ಸಿಕ್ಕಿದೆ. ನಾವು ಇದನ್ನು ಪ್ರಾರಂಭಿಸಿದ್ದೇವೆ. ಇನ್ನು ಸಾರ್ವಜನಿಕರು ಪ್ರಾರಂಭಿಸಬೇಕು, ರೈತರು ಪ್ರಾರಂಭಿಸಬೇಕು, ಎಲ್ಲ ಇಂಡಸ್ಟ್ರಿಯಲಿಸ್ಟ್ಗಳು ಪ್ರಾರಂಭಿಸಬೇಕು, ಪ್ರತಿಯೊಬ್ಬರು ಕೂಡ ಸಹ ಪ್ರಾರಂಭಿಸಿದೆ. ಮುಂದಿನ ದಿನಗಳಲ್ಲಿ ಖಾಸಗೀಕರಣ ಎನ್ನುವಂಥ ಒಂದು ಪ್ರಕ್ರಿಯೆ ಕರ್ನಾಟಕದೊಳಗೆ ಎಂಟ್ರಿ ಆಗಲಿಕ್ಕೆ ನಾವು ಯಾರು ಬಿಡಬಾರ್ದು ಅಂತ ಈ ಸಂದರ್ಭದಲ್ಲಿ ನಾನು ಪತ್ರಿಕಾ ಮಾಧ್ಯಮದವರಿಗೆ ವಿನಂತಿಸ್ತೇನೆ. ದಯವಿಟ್ಟು ಇದನ್ನು ಹೆಚ್ಚು ಪ್ರಚಾರ ಕೊಡಿ. ಪಬ್ಲಿಕ್ಕಿಗೆ ಅರ್ಥ ಆಗಲಿ ಯಾವ ರೀತಿ ಖಾಸಗೀಕರಣ ಆದರೆ ತೊಂದರೆಗಳು ಮುಂದಕ್ಕೆ ಆಗುತ್ತೆ. ನಮಗೆ ಪ್ರತಿಯೊಂದು ನಿಮಿಷಕ್ಕೆ ಕೂಡ ಬೇಕಾದ ಒಂದು ವಿದ್ಯುತ್ ಶಕ್ತಿ ಖಾಸಗೀಕರಣ ಆಗಿಬಿಟ್ರೆ ಮುಂದಿನ ದಿನಗಳಲ್ಲಿ ರೈತರು ಸಂಕಷ್ಟ ಪಡಬೇಕಾಗ್ತದೆ, ಪಬ್ಲಿಕ್ ಕೂಲಿ ಕಾರ್ಮಿಕರಿಗೆ ಸಮಸ್ಯೆ ಆಗ್ತದೆ. ಎಲ್ಲ ಗೃಹಜ್ಯೋತಿ ಅಂತ ಈಗೇನು ಸರ್ಕಾರಗಳು ಕೊಡ್ತಾ ಇದೆ, ಒಂದು ಸ್ಕೀಮ್ಗಳನ್ನು ಕೊಡ್ತಿದೆ. ಈ ಸ್ಕೀಮ್ಗಳನ್ನು ಅವ್ರು ಕೊಡಲ್ಲ. ಯಾಕಂತ ಹೇಳಿದ್ರೆ ಅವರಿಗೆ ದುಡ್ಡು ಖರ್ಚು ಕೊಡಬೇಕು. ನಮಗೆ ದುಡ್ಡು ಕೊಡಿ, ನಮಗೆ ಲಾಭಾಂಶ ಇದ್ದರೆ ಮಾತ್ರ ನಾವು ಕೊಡ್ತೇವೆ, ಇಲ್ಲದ ಕೊಡೋದಿಲ್ಲ. ಅದಕ್ಕೆ ಕೂಡ ಬೇಕಾದಂಥ ಬಿಲ್ಗಳನ್ನು, ಅಮೆಂಡ್ಮೆಂಟ್ಗಳನ್ನು ನಾಳೆ ಅವರು ಬೈ ಫೋರ್ಸು ಸರ್ಕಾರಗಳಲ್ಲಿ ಇನ್ವಾಲ್ವ್ ಆಗಿ ತರುವಂಥ ಚಾನ್ಸಸ್ ಇದೆ. ಆದ್ದರಿಂದ ದಯವಿಟ್ಟು ಇದನ್ನು ಅಪೋಸ್ ಮಾಡಬೇಕಂತ ಈ ಸಂದರ್ಭದಲ್ಲಿ ನಾನು ಪ್ರತಿಯೊಬ್ಬರಂತೆ ಕೂಡ, ಪ್ರತಿಯೊಬ್ಬ ನಾಗರಿಕರಲ್ಲಿ ಕೂಡ ವಿನಂತಿಸಿಕೊಳ್ತಾ ಇದ್ದೇನೆ. ಪ್ರೈವೇಟ್ ಆಗಲಿಕ್ಕೆ 23ನೇ ತಾರೀಕಿನೊಳಗೆ ಯಾರು ಬೇಕಾದ್ರೂ ಹಾಕ್ಬೋದು. ನಾವು ನಾಳೆ ಪತ್ರಿಕೆಗಳಲ್ಲಿ ಕೊಡ್ತೇವೆ ಯಾವ ವಿಳಾಸಕ್ಕೆ ಹಾಕಬೇಕು ಅಂತ ಹೇಳುವಂಥದ್ದನ್ನು. ದಯವಿಟ್ಟು ಸಾರ್ವಜನಿಕರು ಎಲ್ಲರೂ ಕೂಡ ಸೇರಿಕೊಂಡು ಅಬ್ಜೆಕ್ಷನ್ ಹಾಕಬೇಕು. KERCಗೆ ಇದನ್ನು ನಿಭಾಯಿಸಲಿಕ್ಕೆ ಆಗದಂಥ ಪರಿಸ್ಥಿತಿ ಬಂದಾಗ ಮಾತ್ರ ಈ ಖಾಸಗೀಕರಣ ನಿಂತು ಹೋಗುವಂಥ ಚಾನ್ಸಸ್ ಇರ್ತದೆ. ಹಾಗಾಗಿ ನಮ್ಮಿಂದ ಗ್ರಾಹಕರು ಆಚೆ ಹೋದ ಕೂಡಲೇ ನಮಗೆ ರೆವಿನ್ಯೂ ಕಡಿಮೆ ಆಗ್ತದೆ. ನಮಗೆ ಸಿಟಿಯಲ್ಲಿ ಏನು ಇಂಡಸ್ಟ್ರಿಯಲ್ ಇದ್ದಾರೆ, ಕಮರ್ಷಿಯಲ್ ಇದ್ದಾರೆ, ಅಲ್ಲಿಂದ ಬರ್ತಕ್ಕಂಥ ರೆವಿನ್ಯೂ ನಮಗೆ ಜಾಸ್ತಿ ಇದೆ. ಮೊದಲೆಲ್ಲ ಏನಿತ್ತು, ನೀವು ಟ್ಯಾರಿಫನ್ನು ನೋಡ್ಬೋದು. ನಾವು ಮಲ್ಟಿ ಇಯರ್ ಟ್ಯಾರಿಫಲ್ಲಿ ನಮಗೆ ಸುಮಾರು ಟೈಪ್ ಟ್ಯಾರಿಫ್ ಕೊಡ್ತಾ ಇದ್ರು, ಸ್ಲ್ಯಾಬ್ ವೈಸ್ ಕೊಡ್ತಾ ಇದ್ರು. ನಾವೇನ್ ಮಾಡ್ತಾ ಇದ್ದೇವೆ, ಒಂದು ಸ್ಲ್ಯಾಬ್ ಅನ್ನ ಈಗ ನೋಡಿ 30 ಯೂನಿಟ್ಗೆ, 50 ಯೂನಿಟ್ಗೆ, 100 ಯೂನಿಟ್ಗೆ ಈ ತರ ಗ್ರಾಹಕರಿಗೆ, ಕನ್ಸ್ಯೂಮರಿಗೆ, ಡೊಮೆಸ್ಟಿಕ್ ಕನ್ಸ್ಯೂಮರಿಗೆ ಕೊಡ್ತಿದ್ವಿ. ಅವರಿಗೆ ಒಂದು ರೇಟ್, LT3 ಕನ್ಸ್ಯೂಮರ್ಸಿಗೆ ಅವರಿಗೊಂದು ರೇಟು, LT5 ಗ್ರಾಹಕರಿಗೆ ಅವರಿಗೊಂದು ರೇಟು, HT ಕನ್ಸ್ಯೂಮರ್ಸಿಗೆ ಅವರಿಗೊಂದು, ಈ ಥರ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ಯಾರಿಫನ್ನು ನಾವು ನೋಡ್ತಾ ಇದ್ವಿ. ಇತ್ತೀಚೆಗೆ ಟ್ಯಾರಿಫ್ ಮಾಡ್ತಕ್ಕಂಥ KREC ಏನು ಮಾಡ್ತಾ ಇದೆ, ಈ ಟ್ಯಾರಿಫ್ಗಳನ್ನೆಲ್ಲ ಸಿಂಗಲ್ ಟ್ಯಾರಿಫ್ ಆಗಿ ಕನ್ವರ್ಟ್ ಮಾಡ್ತಾ ಇದೆ. ಈಗ ಆಲ್ರೆಡಿ ಮಾಡಿದೆ.
ಇದನ್ನೇ ಯಾಕೆ ಮಾಡಿದೆ ಅಂತ ಹೇಳಿದ್ರೆ ಪ್ರೈವೇಟ್ನವರಿಗೆ ಮುಕ್ತ ಅವಕಾಶ ಕೊಡಬೇಕು. ಪ್ರೈವೇಟ್ನವರು ಈ ತರ ನೀವು ಕ್ರಾಸ್ ಸಬ್ಸಿಡಿಯನ್ನು ಅವ್ರು ಮಾಡೋದಿಲ್ಲ. ನಾವು ಗೌರ್ಮೆಂಟ್ ಕಂಪನಿ ಆಗಿರೋದ್ರಿಂದ ಕ್ರಾಸ್ ಸಬ್ಸಿಡಿ ಯಾಕೆ ಮಾಡ್ತಿದ್ವಿ ಮತ್ತು ಟ್ಯಾರಿಫ್ ಅನ್ನು ಯಾಕೆ ಫಿಕ್ಸ್ ಮಾಡ್ತಿದ್ವಿ ಅಂದ್ರೆ ಬೇರೆ ಕನ್ಸ್ಯೂಮರ್ ಇಂದ ಯಾವುದು ಉದ್ಯಮಿಗಳಿಂದ 83 ಗ್ರಾಹಕರಿಂದ ಏನು ಪಡೆದಂತ ಹಣವನ್ನ ನಾವು ರೂರಲ್ಗೆ, IP ಸೆಟ್ಟಿಗೆ, ಡೊಮೆಸ್ಟಿಕ್ ಕನ್ಸ್ಯೂಮರ್ಸ್ಗೆ ಈ ತರ ರಿಯಾಯಿತಿ ದರದಲ್ಲಿ ಕೊಡ್ತಾ ಇದ್ದದ್ದು. ಒಂದು ಕಡೆ ರಿಯಾಯಿತಿ ಹೋಗ್ತಾ ಇತ್ತು, ಇನ್ನೊಂದು ಕಡೆ ನಮಗೆ ರೆವಿನ್ಯೂ ಬರ್ತಾ ಇತ್ತು. ಇದು ಈಕ್ವಲ್ ಆಗ್ತಾ ಇಲ್ಲ. ನೆಕ್ಸ್ಟ್ ಏನಾಗ್ತದೆ, ಎಲ್ಲ ನಮ್ಮ ಕನ್ಸ್ಯೂಮರ್ ಅನ್ನು ಅವರು ಪಿಕ್ ಮಾಡಿದ ನಂತರ ನಮಗೆ ರೆವಿನ್ಯೂ ಕಡಿಮೆ ಆಗ್ತದೆ. ಆವಾಗ ನಾವು IP ಸೆಟ್ ಕನ್ಸ್ಯೂಮರ್ಸ್ಗೆ, ಡೊಮೆಸ್ಟಿಕ್ ಕನ್ಸ್ಯೂಮರ್ಸ್ಗೆ, ರೂರಲ್ ಇರ್ತಕ್ಕಂಥವ್ರಿಗೆ ನಾವು ಹೈಕ್ ಮಾಡಲೇಬೇಕಾಗ್ತದೆ. ಅದರಿಂದ ಏನಾಗ್ತದೆ, ಗ್ರಾಹಕರಿಗೆ ತೊಂದರೆ, ರೈತರಿಗೆ ತೊಂದರೆ. ಇದನ್ನು ನಾವು ಮನವರಿಕೆ ಮಾಡಿಕೊಡ್ಬೇಕು ಅವರಿಗೆ. ಸಾರ್ವಜನಿಕ ಆಸ್ತಿಯನ್ನ ಪ್ರೈವೇಟ್ನವರಿಗೆ ಕೊಟ್ಟಾಗ ಯಾವ ರೀತಿ ತೊಂದರೆ ಆಗ್ತದೆ, ರೈತರಿಗೆ ಯಾವ ರೀತಿ ತೊಂದರೆ ಆಗ್ತದೆ, ಬಡವರಿಗೆ, ಮಧ್ಯಮದ ವರ್ಗರಿಗೆ ಯಾವ ತೊಂದರೆ ಆಗ್ತದೆ ಅನ್ನೋ ನಾವು ಫಸ್ಟ್ ತಿಳಿಸ್ಬೇಕು. ಯಾಕೆ ಅಂತ ಹೇಳಿದ್ರೆ ನಾವು ಲೈನ್ ಮ್ಯಾನ್ಗಳು ಇರ್ಬೋದು, ಮಾಪಕೌದರು ಇರ್ಬೋದು, ಸೆಕ್ಷನ್ ಇರ್ಬೋದು, ನಾವು ನಿರಂತರವಾಗಿ ರೈತರು, ಗ್ರಾಹಕರು, ಬಡವರ ಒಂದು ಫೀಲ್ಡಲ್ಲಿ ಇರೋದ್ರಿಂದ ನಮಗೆ ಗುರ್ತಾ ಇರ್ತದೆ. ಹಾಗೆ ನಾವೇನು ಮಾಡಬೇಕು, ಅಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿ ಮೆಂಬರ್ ಇರ್ಬೋದು, TP ಮೆಂಬರ್ ಇರ್ಬೋದು, ZP ಮೆಂಬರ್ ಇರ್ಬೋದು, ಇವರನ್ನ ಮನವೊಲಿಸಬೇಕು. ನೀವು ಅಬ್ಜೆಕ್ಷನ್ಗಳನ್ನು ಫೈಲ್ ಮಾಡಿ, ಇದು ನಿಮಗೆ ತೊಂದರೆ. ಈಗ ಕೆಲವರು ಏನು ತಿಳ್ಕೊಂಡಿದ್ರೆ ಪ್ರೈವೇಟ್ ಏನೋ ಅವರೇನೋ ಅವರ ಕೆಲಸಕ್ಕೆ ಏನೋ ತೊಂದರೆ ಆಗ್ತಿದ್ರು, ಹಾಗೆ ಅವರು ಅಪೋಸ್ ಮಾಡ್ತಾರೆ ಅಂತ ತಿಳ್ಕೊಂಡಿದ್ದಾರೆ. ಅದನ್ನ ನಾವು ಸಾರ್ವಜನಿಕರಿಗೆ, ಜನಗಳಿಗೆ ತೊಂದರೆ ಇದೆ ಅನ್ನೋದನ್ನ ಮನವರಿಕೆ ಮಾಡಿಕೊಡ್ಬೇಕು ಫಸ್ಟ್. ಅದು ನಮ್ಮ ಕೆಲಸ. ಈಗ ಅದು ಯಾವಾಗ 23ನೇ ತಾರೀಕೊಳಗೆ ನಮ್ಮ ಅಬ್ಜೆಕ್ಷನ್ಗಳನ್ನು ಫೈಲ್ ಮಾಡಬೇಕು. ಎಷ್ಟು ಸಾವಿರ ಅಬ್ಜೆಕ್ಷನ್ಗಳು ಫೈಲ್ ಆಗಿದೆ ಅನ್ನೋದು ಮುಖ್ಯ ಆಗ್ತದೆ. ಆವಾಗ ಅವ್ರಿಗೆ KREC ಅವರಿಗೆ ಅದು ಕೊಡ್ಲಿಕ್ಕೆ ಸ್ವಲ್ಪ ತಡೆ ಆಗ್ತದೆ. ತದನಂತರ ನಮ್ಮ ಸಂಘಟನೆಗಳು ಈಗ ಆಲ್ರೆಡಿ ಕೇಂದ್ರ ಸಮಿತಿಯಲ್ಲಿ ತುಂಬಾ ಕೆಲಸ ಮಾಡ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿಯಾಗುವಂತದ್ದು ಇರ್ಬೋದು, ಮಿನಿಸ್ಟರ್ಗಳನ್ನ ಭೇಟಿಯಾಗುವಂತಿರ್ಬೋದು. ಈಗ ನಾವು ಇಲ್ಲಿರ್ತಕ್ಕಂಥ ಮಿನಿಸ್ಟರ್ಗಳು ಮತ್ತೆ MLAಗಳು ಅವ್ರನ್ನೆಲ್ಲ ನಾವು ನಾವು ನಮ್ಮ ಆಕ್ಷೇಪಣಾ ಪತ್ರಗಳನ್ನ ಕೊಟ್ಟಿದ್ದೇವೆ. ಅವರು ಸರ್ಕಾರಕ್ಕೆ ಸಲ್ಲಿಸಿ ಅಂತ ನಾವು ಮನವಿ ಮಾಡಿದ್ದೇವೆ. ಅದು ಒಂದು ಹಂತ. ಇನ್ನು ಕೆಳಗಿನ ಹಂತದಲ್ಲಿ ಏನು ಮಾಡಬೇಕು, ನಮ್ಮ ಲೈನ್ ಮ್ಯಾನ್ಗಳು ಇರ್ಬೋದು, ಎಲ್ಲ ಸೆಕ್ಷನ್ ಆಫೀಸರ್ ಇರ್ಬೋದು, ಮಾಪಕ ಓದಿದ್ರು, ಇವರೆಲ್ಲ ಎಲ್ಲರದ್ದು ಜವಾಬ್ದಾರಿ ಇದೆ. ಇಲ್ಲಿ ಅಕೌಂಟ್ಸ್ನವರು ಟೆಕ್ನಿಕಲ್ ಅಂತ ಡಿಫರೆನ್ಸ್ ಮಾಡ್ಲಿಕ್ಕಿಲ್ಲ. ಪ್ರತಿಯೊಬ್ಬರು 10 ಜನಗಳದ ಅಪ್ಲಿಕೇಶನ್ ಅನ್ನ ತೆಗೆದುಬಂದು ಸಲ್ಲಿಸಬೇಕು ಅನ್ನೋದು ನಮ್ಮ ಉದ್ದೇಶ. ಈ ಸಂಘಟನೆಗಳು ಏನು ನಮ್ಮ ಒಕ್ಕೂಟ ಅಂತ ಮಾಡ್ಕೊಂಡಿದ್ದೀವಿ, ಅದರ ಮೂಲಕ ಒಂದು ತೀರ್ಮಾನ ತಗೊಂಡಿದ್ದೀವಿ. ಹಾಗಾಗಿ ತಾವೇನು ಮಾಡಬೇಕು ಅಂತ ಹೇಳಿದ್ರೆ, ನೀವೇನು ನಿಮ್ಮ ಒಂದು ಕ್ಯಾಂಪಲ್ಲಿ ಇರ್ಬೋದು, ನಿಮ್ಮ ಒಂದು ಏರಿಯಾದಲ್ಲಿ ಇರ್ಬೋದು, ಪ್ರತಿಯೊಂದು ಜನಗಳಿಗೆ, ಕೆಲವರು ನಮ್ಮ ಪರವಾಗಿ ಇಲ್ಲದೆ ಇರ್ತಕ್ಕಂಥ ಜನನೂ ಇದ್ದಾರೆ, ವಿರೋಧರು, ಬರ್ಲಿ ಪ್ರೈವೇಟ್ನವರು ಅವ್ರು ಒಳ್ಳೆ ಇದನ್ನು ಕೊಡ್ತಾರೆ ಅನ್ನೋ ಜನಗಳು ಇದ್ದಾರೆ. ಅಂಥವರನ್ನ ಹೊರತುಪಡಿಸಿ ಉಳಿದವರನ್ನ ಮನವೊಲಿಸಿ ನೀವು ಆದಷ್ಟು ಹೆಚ್ಚು ಆಕ್ಷೇಪಣೆಗಳನ್ನು ಸಲ್ಲಿಸುವಂತಹ ಕೆಲಸವನ್ನು ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಇದು ನಮ್ಮ ಒಂದು ಶುರುವಾಗಿದೆ. ಈಗ ಒಮ್ಮೆ ನೀವೇನಾದ್ರೂ ಖಾಸಗಿ ಅವರ ಕಾಲಿಟ್ಟ ನಂತರ ನಮ್ಮ ಹೋರಾಟ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಈಗ ನಾವು ಬೇರೆ ಬೇರೆ ಸ್ಟೇಟ್, ಒಡಿಸ್ಸಾ ಇರ್ಬೋದು, ಉತ್ತರ ಪ್ರದೇಶ ಇರ್ಬೋದು, ಬೇರೆ ಬೇರೆ ಸ್ಟೇಟಲ್ಲಿ ನೋಡುವಾಗ ಉತ್ತರ ಪ್ರದೇಶದಲ್ಲಿ ನಿರಂತರ ಹೋರಾಟ ಮಾಡಿ ಅಲ್ಲಿ ಯಾವುದೇ ಖಾಸಗಿ ಕಂಪನಿಗಳಿಗೆ ಪರವಾನಗಿ ಕೊಡದಾಗ ತಡೆದಿದ್ದಾರೆ. ಅವರು ಯಶಸ್ವಿಯಾಗಿದ್ದಾರೆ ಅಲ್ಲಿ ಸಂಘಟನೆಗಳು. ಹಾಗಾಗಿ ಅವರು ನೆಮ್ಮದಿಯಾಗಿದ್ದಾರೆ. ಅದೇ ಒಡಿಸ್ಸಾದಲ್ಲಿ ತುಂಬಾ ಸಂಘಟನೆಗಳು ತಮ್ಮ ಒಳಗಡೆ ಕಚ್ಚಾಡ್ಕೊಂಡು ಅಲ್ಲಿ ಪ್ರೈವೇಟ್ ಬಂತು, ಪ್ರೈವೇಟ್ ಕಂಪನಿಗಳು ಕಾಲಿಟ್ಟು. ತಾವೆಲ್ಲರೂ ನಮ್ಮ ಕೇಂದ್ರ ಕಾರ್ಯಕಾರಿ ಸಮಿತಿ ಪುತ್ತೂರವರು ಮತ್ತು ಇಲ್ಲಿ ಪುತ್ತೂರಿನ ಸ್ಥಳೀಯ ಸಮಿತಿಯವರು ಏನೇ ಕರೆಕೊಂಡು ಬೆಂಬಲವಾಗಿ ನಿಲ್ಲಿ ಅಂತ ಮನವಿ ಮಾಡಿಕೊಳ್ತಾ ಅವಕಾಶಕ್ಕಾಗಿ ವಂದಿಸಿ ನಾನು 2 ಮಾತುಗಳಿಗೆ ಹೇಳ್ತಿದ್ದೇನೆ. ಸ್ಟೇಟ್ ಲೆವೆಲ್ ಅಧ್ಯಕ್ಷರ ಮುಖಾಂತರ ಈ ಹೋರಾಟಕ್ಕೆ ಇಳಿದಾಗಿದೆ. ಕಳೆದ 1 ತಿಂಗಳಿಂದ ನಾವು ಖಾಸಗೀಕರಣದ ವಿರೋಧವಾಗಿ ಬಹಳಷ್ಟು ಕಾರ್ಯಕ್ರಮಗಳನ್ನು ಈಗಾಗಲೇ ಮಾಡ್ತಾ ಇದ್ದೇವೆ. ಹಾಗೆ ನಮ್ಮ ಇಲಾಖೆ ಬೇರೆ ಎಲ್ಲ, ನಾವು ಬೇರೆ ಅಲ್ಲ. ಯಾಕಂದ್ರೆ ನಾವು ಬಹಳಷ್ಟು ವರ್ಷಗಳಿಂದ ನಾವು ಇಲಾಖೆಯೊಂದಿಗೆ ನಂಟು ಹೊಂದಿಕೊಂಡು ಕೆಲಸ ಮಾಡಿಕೊಂಡು ಬಂದಂಥವ್ರು. ಖಾಸಗೀಕರಣ ಆದರೆ ಕೆಲವು ಗುತ್ತಿಗೆದಾರರಿಗೆ ಮಾತ್ರ ಕೆಲಸ ಸಿಗ್ಬೋದು. ಸಣ್ಣ ಪುಟ್ಟ ಗುತ್ತಿಗೆದಾರಿಗಳಿಗೆ ಆಲ್ಮೋಸ್ಟ್ ಆಲ್ 90% ಗುತ್ತಿಗೆದಾರರಿಗೆ ಕೆಲಸ ಸಿಗೋದಿಲ್ಲ ಅನ್ನೋದು ಖಾತ್ರಿ ವಿಷಯ. ಅದ ಕಾರಣ ನಾವು ನಿಮ್ಮ ಹೋರಾಟಕ್ಕೆ ಬೆಂಬಲವನ್ನು ಕೊಡ್ತಾ ನಿಮ್ಮೊಂದಿಗೆ ನಾವು ಇದ್ದೇವೆ. ಹಾಗೆ ಯಾವುದೇ ಪತ್ರದ ಇದು ಕೊಡಬೇಕಿದ್ರೂ ನಾವು ಕೊಡ್ಲಿಕ್ಕೆ ರೆಡಿ ಇದ್ದೇವೆ ಅಂತ ಈ ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಮಾಹಿತಿ ತಿಳ್ಕೋಬೇಕು. ಇವತ್ತು ನಮ್ಮ ಡ್ರೈವರ್ ಕೇಳ್ತಾನೆ, ಇದು ಸ್ಟೇಟ್ ಗೌರ್ಮೆಂಟ್ ಅಲ್ವಾ ಸರ್ ಅಂತ. ಫಸ್ಟ್ ಆಫ್ ಆಲ್ ಇದು ಯಾಕಡೆಯಿಂದ ಬರ್ತಾ ಉಂಟು ಅಂತಾನೆ ಗೊತ್ತಿಲ್ಲ. ಕೇಂದ್ರ ಸರ್ಕಾರದವರು ಎಲೆಕ್ಟ್ರಿಸಿಟಿ ಆಕ್ಟ್ 2003 ಮತ್ತೆ ಈಗ ಇರೋದು ಡ್ರಾಫ್ಟ್ ಅಲ್ಲಿ ಎಲೆಕ್ಟ್ರಿಸಿಟಿ ಅಮೆಂಡ್ಮೆಂಟ್ ಆಕ್ಟ್ 2026. ಏನಿದು ಎಲೆಕ್ಟ್ರಿಸಿಟಿ ಅಮೆಂಡ್ಮೆಂಟ್ ಆಕ್ಟ್, ಯಾಕೆ ಬಂತು, ಹೇಗೆ ಮಾಡ್ತಿದ್ದಾರೆ, ಇದರಿಂದ ನಮಗೇನು ನೆಗೆಟಿವ್, ಅವ್ರಿಗೇನು ಪಾಸಿಟಿವ್? ಸಿಂಪಲ್ ಆಗಿ ಹೇಳ್ತೇನೆ, ತುಂಬಾ ಉಂಟು, ಬಟ್ ಆದಷ್ಟು ಪೈಸರ್ ಅವರು ಕವರ್ ಮಾಡಿರ್ತಾರೆ. ನೋಡಿ, ಇವಾಗ ಸೆಕ್ಷನ್ 2003 ಆಕ್ಟ್ ಅಲ್ಲಿ ರಾಜ್ಯ ಸರ್ಕಾರಕ್ಕೆ ಒಂದು ಸೆಕ್ಷನ್ 108 ಅಲ್ಲಿ ಅಧಿಕಾರ ಉಂಟು. ಸಾರ್ವಜನಿಕರ ಹಿತದೃಷ್ಟಿಯಿಂದ
ಏನಾದ್ರೂ ಇದು ಅವ್ರಿಗೆ ನೆಗೆಟಿವ್ ಆದರೆ 108 ಸೆಕ್ಷನ್ ಚಲಾಯಿಸಿ ಲೈಸೆನ್ಸ್ನ ರದ್ದು ಮಾಡ್ಬೋದು. ಇದು 2003 ಆಕ್ಟ್ ಅಲ್ಲಿರೋ ಕಾಯ್ದೆಲಿರೋ ಒಂದು ಪ್ರಾವಿಷನ್. ಇದನ್ನ ಆಪ್ಷನ್ ಉಂಟು. ಇದನ್ನ ನಮ್ಮ ಸಂಘದವರು ಸದಸ್ಯರು ಎಲ್ಲರೂ ಹೋಗಿ ಇದನ್ನ ಚಲಾಯಿಸ್ತಾರೆ, ಆಗ್ತದೆ. ಆದ್ರೆ 2026 ಅಮೆಂಡ್ಮೆಂಟ್ ಆಕ್ಟ್ ಅದರಲ್ಲಿ ಈ ಸೆಕ್ಷನ್ 108 ನ ತೆಗೆದಾಕ್ಲಿಕ್ಕೆ ಪಾರ್ಲಿಮೆಂಟ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಇದು ಪಾಸ್ ಆಯ್ತು ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಪವರ್ ಇಲ್ಲ. ಯಾವುದೇ ರೀತಿ ನೀವೆಲ್ಲ ಇಲ್ಲಿ ಹಾಕೊಂಡು ಇಟ್ಕೊಂಡಿದ್ದೀರಲ್ಲ, ಇದರಲ್ಲಿ ಹೇಳೋ ಸ್ಥಾನ ಇಲ್ಲ. ಈಗ ನೀವು ಮಾಡ್ತಿರೋದೇನಕ್ಕೆ? ನಮ್ಮ ರಾಜ್ಯ ಸರ್ಕಾರದ ಯಾರಿದ್ದಾರೆ ಮಿನಿಸ್ಟರ್ ಮತ್ತೆ CM ಇದ್ದಾರೆ, ಅವ್ರಿಗೆ ವಿಷಯ ತಲುಪಿಸ್ಲಿಕ್ಕೆ. ಈಗ ತಲುಪಿಸ್ಬಿಟ್ಟು ಅವ್ರಿಗೆ ಏನು ಮಾಡ್ಲಿಕ್ಕೆ ಪವರೇ ಇಲ್ಲ ಅಂದ್ರೆ ನೀವು ಹಿಡ್ಕೊಂಡು ಏನ್ ಮಾಡ್ತೀರಾ? ಇದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಆಗ್ಬೇಕಂದ್ರೆ ಲೋಕಸಭಾ ಮತ್ತೆ ರಾಜ್ಯಸಭಾದಲ್ಲಿ 2/3 ಮೆಜಾರಿಟಿಲಿ ಪಾಸ್ ಆಗ್ಬೇಕು. ಲೋಕಸಭಾದಲ್ಲಿ ಪಾಸ್ ಆಗ್ತದೆ, ರಾಜ್ಯಸಭಾದಲ್ಲಿ 30 ಸೀಟು ಶಾರ್ಟೇಜ್ ಉಂಟು, ಪಾಸ್ ಆಗ್ಲಿಕ್ಕೆ ಆಗೋದಿಲ್ಲ. ಆದ್ರೆ 30 ಸೀಟನ್ನ ಹೇಗೆ ಸಪೋರ್ಟ್ ತಗೊಂಡ್ ಮಾಡ್ಬೇಕನ್ನೋ ಸಂಘ ಆಗ್ಲೇ ವೆಸ್ಟ್ ಬೆಂಗಾಲ್ ಅಲ್ಲಿ ಆಗ್ತಾ ಉಂಟು. ಸೊ ಇದರಿಂದ ಏನ್ ಮಾಡ್ಬೋದು? ಜನರಿಂದ ಸರ್ಕಾರ, ಸರ್ಕಾರದಿಂದ ಜನರಲ್ಲ. ಸೊ ಮುಂದೆ ಏನ್ ಮಾಡಬೇಕು ಅದು ಎಲ್ಲ ನಿಮ್ ಕೈಲೇ ಇರೋದು, ನನ್ನ ಕೈಲಿರೋದು, ನಿಮ್ಗಿರೋರ ಹತ್ರ ಇರೋದು. ಸೊ ಇದನ್ನ ಯಾಕೆ ನಾನು ಇದು ಸೀರಿಯಸ್ ಆಗಿ ಕೂಲಂಕುಷವಾಗಿ ಅರ್ಥ ಮಾಡ್ಕೊಳ್ಳಿ. ಇದಕ್ ಮೇಲೆ ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಆಗೋದಿಲ್ಲ, ಬೇರೆ ರೀತಿ ಹೋಗ್ತದೆ. ಇದು ಎಲ್ಲಿಂದ ಆಗ್ತಾ ಉಂಟು, ಯಾರು ಪಾಸ್ ಮಾಡ್ತಿದ್ದಾರೆ, ಅವರಿಗೆ ಬೇಕಾಗಿರೋ ಕಾಯ್ದೆಗಳನ್ನ ಅದಕ್ಕೆ ಇನ್ಸರ್ಟ್ ಮಾಡಿ ಪಾಸ್ ಮಾಡ್ತಿರೋದ್ರಿಂದ ಇದನ್ನ ಯಾರಿಗೆ ಬೆನಿಫಿಟ್ ಆಗ್ತದೆ, ಆ ಬೆನಿಫಿಟ್ ಇಂದ ಯಾರಿಗೂ ಉಪಯೋಗ ಸಿಗ್ತಾ ಉಂಟು. ನಿಮಗಂತೂ ಸಿಗ್ತಿಲ್ಲ, ರಾಜ್ಯ ಸರ್ಕಾರಕ್ಕಂತೂ ಸಿಗ್ತಿಲ್ಲ, ಯಾರಿಗ್ ಸಿಗ್ತಾ ಉಂಟು? ಕೂತ್ಕೊಂಡು ಯೋಚನೆ ಮಾಡಿ. ಮತ್ತೆ ಅವನು ಸುಮ್ನೆ ಆರಾಮಾಗಿ ಕೂತ್ಕೊಂಡು ಮೂರನೇ ವ್ಯಕ್ತಿಗೆ ಯಾರು ಲಾಭ ಮಾಡ್ಕೊಳ್ಳೋದಿಲ್ಲ. ಎವ್ರಿಥಿಂಗ್ ಇಸ್ ಟ್ರಾನ್ಸಾಕ್ಷನಲ್ ಇನ್ ದಿ ಸೊಸೈಟಿ. ಕೊಡಬೇಕು ತಗೊಳ್ಬೇಕು, ಆ ತರ ನಡೀತಿರೋದು ಇದು. ಸೊ ಯಾಕೆ ಏನ್ ಮಾಡ್ತಿದ್ದಾರೆ ಕೂತ್ಕೊಂಡು 5 ನಿಮಿಷ ಯೋಚನೆ ಮಾಡಿ. ಆಮೇಲೆ ನೆಕ್ಸ್ಟ್ 10 ಅವರ ಸಬ್ ಡಿವಿಷನ್ದು 1 ತಿಂಗಳದು 4 ಕೋಟಿ ರೆವೆನ್ಯೂ. ಆ 4 ಕೋಟಿನ ಫುಲ್ಲು ನಾವು KPTCL ಅವ್ರಿಗೆ ಟ್ರಾನ್ಸ್ಮಿಷನ್ ಚಾರ್ಜಸ್ ಆಗಿ ತಿಂಗಳ ಆನ್ ಟೈಮ್ ಪೇಮೆಂಟ್ ಮಾಡ್ತಿದ್ದೀವಿ. ಮೆಸ್ಕಾಂ ಅವರು ಮಾತ್ರ ಆನ್ ಟೈಮ್ KPTCLಗೆ ಪೇಮೆಂಟ್ ಮಾಡ್ತಿರೋದು. ನಂಬರ್ಸ್ ಸ್ವಲ್ಪ ಆಚೆ ಈಚೆ ಆಗ್ಬೋದು, ನಾನು ನಿಮಗೆ ಅಪ್ರಾಕ್ಸ್ ಹೇಳ್ತಿದ್ದೀನಿ. 2017 ಟ್ರೈನಿಂಗ್ ಅಲ್ಲಿ ನನಗೆ ಗೊತ್ತಿರೋ ಮಾಹಿತಿ. ಆ 4 ಕೋಟಿನ ಟಾಟಾದವ್ನು ತಗೊಂಡು ಹೊಟ್ಟೋದ ಆ ಕನ್ಸ್ಯೂಮರ್ನ. ಆ 4 ಕೋಟಿನ ಯಾರು ಕಟ್ತೀರಾ? ನೆಲ್ಯಾಡಿ ಸೆಕ್ಷನ್ನ, ಜಾಲ್ಸೂರ್ ಸೆಕ್ಷನ್ನ ಅಷ್ಟು ಚಂದ ರೆವೆನ್ಯೂ ಹಿಡ್ಕೊಂಡಿದ್ದೀರಾ ನೀವು 4 ಕೋಟಿ ತಿಂಗಳ ಪೇಮೆಂಟ್ ಮಾಡಕ್ಕೆ? ನಿಮ್ಮಲ್ಲಿ ಇಲ್ಲ, ರೆವೆನ್ಯೂ ಇಲ್ಲ 4 ಕೋಟಿ. 10 ಅವರದು ಹೈ ರೆವೆನ್ಯೂ ಹೋಯ್ತು. ಈಗ ಎಲ್ಲಿಂದ ಕೊಡ್ತೀರಾ ನೀವು? ಎಲ್ಲಿಂದ ಕೊಡಬೇಕು? ಕನ್ಸ್ಯೂಮರ್ ಕರೆಂಟ್ ಬಿಲ್ ಇಂದ ಕೊಡಬೇಕು. ಟಾಟಾದವನು 5 ರೂಪಾಯಿ ಪರ್ ಯೂನಿಟ್ ಮಾರ್ತಿದ್ದಾನೆ, ನೀವು 8 ರೂಪಾಯಿ ಪರ್ ಯೂನಿಟ್ ಮಾರ್ತಿದ್ದೀರಾ. 4 ಕೋಟಿ ಶಾರ್ಟೇಜ್ ಆಯ್ತು. 4 ಕೋಟಿ ಎಲ್ಲಿಂದ ತಗೊಳ್ತೀರಾ? ಎಲ್ಲಿಂದ ತಗೋತೀರಾ? ಕನ್ಸ್ಯೂಮರ್ ಕರೆಂಟ್ ಬಿಲ್ ಕೊಟ್ರೆ ತಾನೇ ನೀವು ಕಟ್ಟಕ್ಕಾಗೋದು. 8 ರೂಪಾಯಿ ಪರ್ ಯೂನಿಟ್ ಕೊಡ್ತೀರಾ, ನಾಳೆ 12 ರೂಪಾಯಿ ಮಾಡ್ತೀರಾ. ಆವಾಗ ಪಕ್ಕದಲ್ಲಿರೋನು ಹೇಳ್ತಾನೆ ಟಾಟಾದಲ್ಲಿ 5 ರೂಪಾಯಿ ಕೊಡ್ತಿದ್ದಾನೆ, 12 ರೂಪಾಯಿ ಮೆಸ್ಕಾಮರ್ ಕೊಡ್ತಿದ್ದಾರೆ, ನಾನೇನ್ ಮಾಡಬೇಕು? ಪೋರ್ಟ್ ಆಗ್ತಾನೆ. ಪೋರ್ಟ್ ಆದಾಗ ಏನ್ ಮಾಡ್ತಾರೆ? ನಮ್ಮಲ್ಲಿ ರೆವೆನ್ಯೂ ಕಡಿಮೆ ಆಯ್ತು, ಕನ್ಸ್ಯೂಮರ್ಸ್ ಕಡಿಮೆ ಆಯ್ತು, ಯೂನಿಟ್ಸ್ ಜನರೇಷನ್ ಕಡಿಮೆ ಆಯ್ತು, ನಮಗೆ ಸೇಲ್ಸ್ ಆಗೋದು ಕಡಿಮೆ ಆಯ್ತು. ನೆಕ್ಸ್ಟ್ ಏನಾಗ್ತದೆ? ನಾಳೆ ಅವನ್ ಕಂಬ ಮುರಿತು. ಈಗ ಆರಾಮಾಗಿ ಕಣ್ಣು ಮುಚ್ಕೊಂಡು ಲೇಬರ್ ಕಾಂಟ್ರಾಕ್ಟ್ ಕೊಡ್ತಿರಲ್ಲ, ಎಲ್ಲ ನಿಂತೋಗ್ತದೆ. ನೀವೇ ಬ್ರೇಕ್ ಡೌನ್ ಮಾಡಬೇಕು, ನೀವೇ ಸ್ಟೇ ವೈರ್ ಕಟ್ಟಬೇಕು, ನೀವೇ ವರ್ಕ್ಸ್ ಯೂನಿಟ್ ಹೆಂಗಿತ್ತು TC ಹಾಕಿ ಕಂಬ ಹಾಕಿ ನೀವ್ ಎರೆಕ್ಷನ್ ಮಾಡಬೇಕು, ಕರೆಂಟ್ ಕೊಡಬೇಕು. ಏನ್ ಮಾಡ್ತೀರಾ ನೀವು? ಈಗ ಒಂದು ಸ್ಟೇ ಕಟ್ ಆದ್ರೆ ಸರ್ ಅಲ್ಲೊಂದು ಗಳಿಸ್ಬಿಡಿ, ಒಂದು ಸರ್ವಿಸ್ ರಸ್ಟ್ ಸರಿ ಮಾಡಕ್ಕೆ ಎಡಿ ಫೀಡರ್ ಹ್ಯಾಂಡ್ ಟ್ರಿಪ್, ಈ ತರ ಮಾಡ್ಕೊಂಡು ಹೋದ್ರೆ ಬರೋ ರೆವೆನ್ಯೂ ಇನ್ನೂ ಕಡಿಮೆ ಆಗ್ತದೆ. ಸೊ ಇದು ಏನ್ ಹೊರಗಡೆ ಬರ್ತಿದೆ ನಮ್ಮ ತಪ್ಪಿಂದಾನೇ ಬರ್ತಿರೋದು. ನಾವು ಕರೆಕ್ಟಾಗಿ ಕೆಲಸ ಮಾಡ್ಕೊಂಡು ಹೋಗಿ ಕರೆಕ್ಟಾಗಿ ಪವರ್ ಸಪ್ಲೈ ಕೊಟ್ಟು ಮೆಸ್ಕಾಂಗೆ ರೆವೆನ್ಯೂ ತಂದು ಕೊಟ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.